ಬಹಳ ವಿವಾದಕ್ಕೆ ಕಾರಣವಾಗಿದ್ದ ಪೇಜಾವರ ಶ್ರೀಗಳ ವಿರುದ್ಧ ಹಂಸಲೇಖ ಹೇಳಿದಂತ ಮಾತುಗಳಿಗೆ ರಾಜಶೇಖರಾನಂದ ಸ್ವಾಮೀಜಿ ಪ್ರತಿಕ್ರಿಯೆ ನೀಡಿದ್ದಾರೆ. ಒಳ್ಳೆಯವರ ಬಾಯಿಂದ ಹೊಲಸು ಮಾತುಗಳು ಬರಬಾರದು, ಅವರೇನು ಹೊಲಸು ತಿಂತಾರಾ ಎನ್ನುವುದಾಗಿ ಪ್ರಶ್ನಿಸಿದ್ದಾರೆ. ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ರಾಜಶೇಖರಾನಂದ ಸ್ವಾಮೀಜಿ. ಆ ಸಂದರ್ಭದಲ್ಲಿ ಮಾತನಾಡಿದ ಅವರು, ಪೇಜಾವರ ಶ್ರೀಗಳು ನಮ್ಮೊಡನೆ ಇದ್ದಾರೆ, ಅವರು ಯಾವತ್ತೂ ನಮ್ಮ ಜೊತೆನೇ ಇರ್ತಾರೆ. ಕೇವಲ ಹಂಸಲೇಖ ಒಬ್ಬರು ಜ್ಞಾನಿಯಾಗಿ ಇಂತಹ ಮಾತುಗಳನ್ನು ಆಡೋದು ಎಷ್ಟು ಸರಿ? ನಿಜವಾಗ್ಲೂ ಬದುಕಿದ್ದವರ ಬಗ್ಗೆ ಮಾತಾಡಿದರೆ ಅದಕ್ಕೂ ಕೊಡುವಂಥ ಉತ್ತರ ಬೇರೆ ಇತ್ತು. ಈಗ ಇಲ್ಲದಿರೋರ ಬಗ್ಗೆ ಮಾತಾಡೋದು ಎಷ್ಟು ಸರಿ? ಈ ರೀತಿಯಾದಂತಹ ಕೀಳುಮಟ್ಟದ ಮಾತುಗಳು ಯಾಕೆ ಎನ್ನುವುದನ್ನು ರಾಜಶೇಖರಾನಂದ ಸ್ವಾಮೀಜಿ ಪ್ರಶ್ನಿಸಿದ್ದಾರೆ. ಅದೇ ರೀತಿಯಾಗಿ ಇನ್ನೂ ಖಾರವಾಗಿ ಪ್ರತಿಕ್ರಿಯಿಸಿರುವಂಥ ರಾಜಶೇಖರಾನಂದ ಸ್ವಾಮೀಜಿಯವರು, ಇವರೆಲ್ಲ ಒಂದು ಅಣಬೆಗಳ ಥರ ಅಲ್ಲಲ್ಲಿ ಹುಟ್ಕೊಳ್ತಾರೆ, ಒಂದೆರಡು ದಿವಸ ಬದುಕ್ತಾರೆ, ಮತ್ತೆ ಎಷ್ಟು ದಿವಸ ಅಂತ ಯಾರಿಗೆ ಗೊತ್ತಿಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ನಾವು ಹೇಗಿದ್ದೇವೆ, ನಾವು ಎಲ್ಲಿದ್ದೇವೆ ಅನ್ನೋದನ್ನು ನಾವು ತಿಳಿದುಕೊಳ್ಳಬೇಕು ಅನ್ನುವ ಸಲಹೆ ಮಾತುಗಳನ್ನು ರಾಜಶೇಖರಾನಂದ ಸ್ವಾಮೀಜಿ ಈ ಸಂದರ್ಭದಲ್ಲಿ ಹೇಳಿದರು. ನಮಗೆ ಹೇಳಿದ್ದಾರೆ, ಮನೆಯೇ ಮೊದಲ ಪಾಠಶಾಲೆ, ಜನನಿತ ಮೊದಲ ಗುರು. ಆದ್ರೆ ಇವತ್ತು ಸಿಗುವವರಿಗೆ ಸಿಗ್ತದೆ, ಸಿಗದವರಿಗೆ ಸಿಗ್ತಾ ಉಂಟು. ಹಾಗಿದ್ರೆ ಸಿಗದವರಿಗೆ ಅದನ್ನು ಸಿಗಿಸುವ ಪ್ರಯತ್ನ ಯಾವುದು? ಆ ಕಡೆಗೆ ನಮ್ಮ ತುಡಿತ ಇರಬೇಕು. ಇಂತಹ ಸತ್ಕರ್ಮವನ್ನ ನಿರಂತರವಾಗಿ ಉಡುಪಿ ಶ್ರೀಕೃಷ್ಣ ಮಠ ಮಾಡ್ತಾನೇ ಬಂದಿದೆ. ಇವತ್ತು ನಮ್ಮ ಕೈಗೆ ಸಿಕ್ಕಿರುವಂತಹ 10 ಹಲವು ಗ್ರಂಥಗಳನ್ನು ನಾವುಗಳು ಕಂಡಿದ್ರೆ ಆ ಜ್ಞಾನವನ್ನು ಹೇಗೆ ಪಸರಿಸಬೇಕು, ನಮ್ಮೊಳಗೆ ಹೇಗೆ ಅದನ್ನು ಬೆಸೆಯಬೇಕು ಅನ್ನುವಂತಹ ಒಂದು ಸ್ವರೂಪವನ್ನ ನಮ್ಮ ಕಡೆಗೆ ಕೊಟ್ಟಿದ್ದಾರೆ. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಇದನ್ನು ಆಮೂಲಾಗ್ರವಾಗಿ ನಾವುಗಳು ಹೇಗೆ ಚಿಂತನೆ ಮಾಡಿಕೊಳ್ಳಬೇಕು ಮತ್ತು ನಮ್ಮ ಬದುಕಿನಲ್ಲಿ ಅದನ್ನು ಹೇಗೆ ಅನುಸರಿಸಬೇಕು. ಅವರದು ಚಕ್ರವರ್ತಿಯವರ ಜೀವನ ಯಶೋಗಾಥೆ ನಾವು ಬಹಳ ಕಡೆ ಕಂಡಿದ್ದೇವೆ. ಕನಕ ನಡೆ ಅಂತಲೇ ಒಂದು ಮಾಡಿದ್ರು. ಆ ಸನ್ನಿವೇಶ ಬಂದಾಗ ಇವತ್ತು ಅದನ್ನು ಪ್ರಶ್ನಿಸುವ ಒಬ್ಬ ಸಂಗೀತ ಹುಟ್ಟಿದ್ದಾನೆ. ಅವನ ಸಂಗೀತ ಬಹಳ ದೊಡ್ಡದು, ಕೇಳಬೇಕು, ಮಾತು ಕೇಳಬೇಕು, ಒಳ್ಳೆಯವರ ಬಾಯಿಂದ ಹೊಲಸು ಮಾತು ಬರಬೇಕು. ಅವನೇನು ಹೇಳ್ತಿಂತಾನ?